ನಮಸ್ಕಾರ ಸ್ನೇಹಿತರೆ. ಈ ದೇವಿಯನ್ನ ಬೆಟ್ಟದ ತಾಯಿ ಎಂದು ಕೂಡ ಕರೆಯುತ್ತಾರೆ. ಈ ದೇವಾಲಯದ ಶಿಖರದ ಮೇಲೆ 7 ಚಿನ್ನದ ಲೇಪಿತ ಕಲಶಗಳಿವೆ. 18ನೇ ಶತಮಾನಕ್ಕಿಂತ ಮೊದಲು ಈ ಶಕ್ತಿ ದೇವತೆಗೆ ಪ್ರಾಣಿ ಬಲಿಯನ್ನು ಕೂಡ ಕೊಡಲಾಗುತ್ತಿತ್ತು. ಹೌದು ಸ್ನೇಹಿತರೆ, ಕರ್ನಾಟಕದ ಆ ಮಹಾನ್ ಶಕ್ತಿ ದೇವತೆಯೇ ಮೈಸೂರಿನ ಚಾಮುಂಡೇಶ್ವರಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಚಾಮುಂಡೇಶ್ವರಿ ದೇವಸ್ಥಾನದ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ಹೇಳಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕರ್ನಾಟಕದ ಹಾಗೂ ನಾಡ ಅಧಿದೇವತೆ ಎಂದೇ ನಾವೆಲ್ಲರೂ ಪೂಜಿಸಲ್ಪಡುವ ಚಾಮುಂಡೇಶ್ವರಿ ದೇವಿಯ ಅವತಾರ ಇರುವುದು ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದಲ್ಲಿ. ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಆಕೆಯ ವೈಭವ ನೋಡುವುದೇ ಚಂದ. ಪುರಾಣದ ಇತಿಹಾಸ ಪ್ರಸಿದ್ಧ ಕ್ಷೇತ್ರವಾಗಿರುವ ಚಾಮುಂಡಿ ಬೆಟ್ಟ ತಾಯಿಯು ನೆಲೆಸಿರುವ ಒಂದು ಪುಣ್ಯಕ್ಷೇತ್ರವಾಗಿದೆ. ಚಾಮುಂಡೇಶ್ವರಿ ದೇವಾಲಯ ಒಂದು ಅದ್ಭುತ ಶಕ್ತಿಪೀಠ. ಇದನ್ನ ಕ್ರೌಂಚಪೀಠ ಎಂದು ಕೂಡ ಕರೆಯುತ್ತಾರೆ. ಮೈಸೂರು ಸಂಸ್ಥಾನದ ಅರಸರು ಗತಕಾಲದಿಂದಲೂ ಈ ದೇವಿಯನ್ನು ಆರಾಧಿಸಿಕೊಂಡು ಬರುತ್ತಿದ್ದಾರೆ. ರಂಭನೆಂಬ ಅಸುರನೊಬ್ಬನು ಮಹಿಷಿ ಎಂಬ ಅರ್ಧ ಮನುಷ್ಯ ಹಾಗೂ ಅರ್ಧ ಎಮ್ಮೆಯ ರೂಪದ ರಾಕ್ಷಸಿಯನ್ನು ನೋಡಿ ಮೋಹಗೊಳ್ಳುತ್ತಾನೆ ಹಾಗೂ ಅವಳನ್ನು ಮದುವೆಯಾಗುತ್ತಾನೆ. ಇವರಿಬ್ಬರ ಮಿಲನದಿಂದಲೇ ಹುಟ್ಟಿದವನೇ ಆ ಮಹಿಷಾಸುರ. ಬಲಶಾಲಿಯಾದ ಮಹಿಷಾಸುರನನ್ನು ಕಂಡು ಲೋಕದ ಜನರೆಲ್ಲ ಮಹಿಷಾಸುರನ ನರಕಯಾತನೆ ಅನುಭವಿಸುತ್ತಿದ್ದರು. ಕೊನೆಗೆ ಎಲ್ಲ ದೇವತೆಗಳು ತ್ರಿಮೂರ್ತಿಗಳ ಬಳಿ ಸೇರಿ ವಾಸ್ತುಸ್ಥಿತಿ ವಿವರಿಸಿದಾಗ ತ್ರಿಮೂರ್ತಿಗಳು ತಮ್ಮೆಲ್ಲ ಶಕ್ತಿಯನ್ನು ಒಂದೆಡೆ ಧಾರೆ ಎರೆಯುತ್ತಾರೆ. ಆ ಶಕ್ತಿಯಿಂದ ಪ್ರತ್ಯಕ್ಷಳಾದ ದೇವತೆಯೇ ಆ ಚಾಮುಂಡಿ ಸ್ನೇಹಿತರೆ. ಹೀಗೆ ಪ್ರತ್ಯಕ್ಷಳಾದ ಚಾಮುಂಡಿ ಮಹಿಷಾಸುರನ ಬಳಿ ತೆರಳಿ ಭೀಕರ ಯುದ್ಧ ಮಾಡಿ ಸತತ 9 ದಿನಗಳ ಕಾಲ ಯುದ್ಧ ನಡೆದು ಕೊನೆಗೆ ಚಾಮುಂಡಿಯು ಮಹಿಷಾಸುರನನ್ನು ವಿಜಯದಶಮಿ ಎಂದು ವಧಿಸುತ್ತಾಳೆ. ಆದ್ದರಿಂದಲೇ ನವರಾತ್ರಿಯನ್ನು ಕೂಡ ಇಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಕೊನೆಗೆ ವಿಜಯದಶಮಿ ಎಂದು ಇಲ್ಲಿ ಅದ್ಭುತವಾದಂತಹ ಸಂಭ್ರಮವಾದಂತಹ ಪೂಜೆಯು ಕೂಡ ನಡೆಯುತ್ತದೆ. ಈ ಯುದ್ಧ ಚಾಮುಂಡಿ ಬೆಟ್ಟದಲ್ಲೇ ಜರುಗಿರುವ ಪರಿಣಾಮ ಈ ಬೆಟ್ಟವನ್ನೇ ಆಯ್ಕೆ ಮಾಡಿ ಅಲ್ಲಿ ಶಾಶ್ವತವಾಗಿ ದೇವಿ ನೆಲೆಸಿದ್ದಳು ಎಂದು ಪುರಾಣ ಸಾರುತ್ತದೆ. ಚಾಮುಂಡೇಶ್ವರಿಯ ಈ ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪಿಗೆ ಸಾಕ್ಷಿಯಾಗಿದ್ದು ಹೊಯ್ಸಳರ ದೊರೆ ವಿಷ್ಣುವರ್ಧನ್ನಿಂದ ನಿರ್ಮಿಸಲ್ಪಟ್ಟಿದೆ. ಈ ಪ್ರದೇಶವನ್ನಾಳಿದ ವಿಜಯನಗರ ಸಾಮ್ರಾಜ್ಯ ಹಾಗೂ ಮೈಸೂರು ಅರಸರಿಂದ ಮತ್ತಷ್ಟು ಇದು ನವೀಕರಣಗೊಳಿಸಲಾಗುತ್ತದೆ. ಚಾಮುಂಡೇಶ್ವರಿ ದೇವಿ ಪೌರಾಣಿಕ ಹಿನ್ನೆಲೆಯುಳ್ಳ ದೇವತೆಯಾಗಿದ್ದು ದೇವಿ ಮಹಾತ್ಮೆ ಪುರಾಣದ ಪ್ರಮುಖ ದೇವತೆಯಾಗಿದ್ದಾಳೆ. ಸ್ಕಂದ ಪುರಾಣಗಳ ಮತ್ತಿತರ ಪ್ರಾಚೀನ ಗ್ರಂಥಗಳು 8 ಬೆಟ್ಟಗಳಿಂದ ಸುತ್ತುವರಿದ ತ್ರಿಮುಕುಟ ಕ್ಷೇತ್ರವೆಂಬ ಪವಿತ್ರ ಕ್ಷೇತ್ರವನ್ನು ಉಲ್ಲೇಖಿಸುತ್ತದೆ. ಅದರ ಪಶ್ಚಿಮ ಭಾಗದಲ್ಲಿರುವ ಚಾಮುಂಡೇಶ್ವರಿ ಬೆಟ್ಟವು 8 ಬೆಟ್ಟಗಳ ಪೈಕಿ ಒಂದಾಗಿದೆ. ನವರಾತ್ರಿ ಬಂದರೆ ಸಾಕು ಇಡೀ ಮೈಸೂರು ನಗರವೇ ಸಡಗರ ಹಾಗೂ ಸಂಭ್ರಮದ ಹೊರನಲ್ಲಿ ಇರುತ್ತದೆ. ಇನ್ನು ಶಕ್ತಿ ದೇವಿಯ ಆರಾಧನೆ ನಡೆಯುವ ಈ 9 ದಿನಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ಅಪಾರ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ ಹಾಗೂ ವಿಶೇಷ ಪೂಜೆ ಉಪಾಸನೆಗಳು ಕೂಡ ಇಲ್ಲಿ ನಡೆಯುತ್ತವೆ.
ಸಮುದ್ರ ಮಟ್ಟಕ್ಕಿಂತ ಸುಮಾರು 3000 ಅಡಿಗಳಿಂದ ಎತ್ತರ ಇರುವ ಬೆಟ್ಟದ ಮೇಲೆ ನೆಲೆಸಿರುವ ಚಾಮುಂಡೇಶ್ವರಿ ದೇವಿಯು ಮೈಸೂರು ಸಂಸ್ಥಾನದ ಅಧಿದೇವತೆಯಾಗಿದ್ದಾಳೆ. ಈ ಮಾತೆಯನ್ನು ಬೆಟ್ಟದ ತಾಯಿ ಎಂದು ಜನ ಕರೆಯುತ್ತಾರೆ. ಇತಿಹಾಸ ಹಾಗೂ ಶಾಸನಗಳ ಅಧ್ಯಯನ ಮಾಡಿದಾಗ ಈ ಪ್ರದೇಶದ ಮಾಹಿತಿ ದೊರೆಯುತ್ತದೆ ಸ್ನೇಹಿತರೆ. ಅವುಗಳ ಪ್ರಕಾರ 10ನೇ ಶತಮಾನದಲ್ಲೇ ಈ ಕ್ಷೇತ್ರ ನಾಡಿನ ಪುಣ್ಯಕ್ಷೇತ್ರವಾಗಿತ್ತು. ಆಗ ಈ ಕ್ಷೇತ್ರವನ್ನು ಮಬ್ಬಳದ ಕ್ಷೇತ್ರ ಅಥವಾ ಮಾರ್ಬಳದ ಕ್ಷೇತ್ರ ಎಂದು ಕರೆಯಲಾಗುತ್ತಿತ್ತು. ಕಾರಣ ಇಲ್ಲಿರುವ ಮಹಾಬಲೇಶ್ವರ ದೇವಸ್ಥಾನ. ಕಾಲಾಂತರದಲ್ಲಿ ಮೈಸೂರು ಒಡೆಯರು ಈ ಬೆಟ್ಟದ ಮೇಲೆ ನೆಲೆಸಿರುವ ದೇವಿಯನ್ನು ಅಂದರೆ ಮಹಿಷಾಸುರ ಮರ್ದಿನಿಯನ್ನು ತಮ್ಮ ಕುಲದೇವತೆಯಾಗಿ ಸ್ವೀಕರಿಸುತ್ತಾರೆ. ಮೈಸೂರು ಅರಸರು ಆಕೆಯನ್ನು ಕುಲದೈವವಾಗಿ ಸ್ವೀಕರಿಸಿದ ನಂತರ ಮಾತೆ ಚಾಮುಂಡೇಶ್ವರಿ ಇಡೀ ನಾಡನ್ನು ಸಲಹುವ ಮಾತೆಯಾಗುತ್ತಾಳೆ. ನಂತರ ಮೈಸೂರಿನ ಅರಸರು ದಸರಾ ಉತ್ಸವ ಆರಂಭಿಸಿದಾಗ ಮೊದಲ ಪೂಜೆ ಈ ದೇವಿಗೆ ಇದೇ ಬೆಟ್ಟದಲ್ಲಿ ದಸರಾದ ಉತ್ಸವಕ್ಕೆ ಚಾಲನೆ ದೊರೆಯುತ್ತದೆ. ಇದೇ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದು ಇಂದಿಗೂ ಸಹ ದಸರಾ ಮಹೋತ್ಸವದ ಚಾಲನೆ ಬೆಟ್ಟದ ತಾಯಿಯ ಆರಾಧನೆಯ ನಂತರವೇ ಆರಂಭವಾಗುತ್ತದೆ. ಇನ್ನು ಈ ಬೆಟ್ಟಕ್ಕೆ ಹೋಗುತ್ತಿದ್ದ ಭಕ್ತರಿಗೆ ನಡೆದು ಹೋಗಲು ಆಗುವ ಕಷ್ಟವನ್ನು ಅರಿತ ಅಂದಿನ ಒಡೆಯರಾದ ದೊಡ್ಡ ದೇವರಾಜ ಒಡೆಯರು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿಸಿ ಕಾಲ್ನಡಿಗೆಯಲ್ಲಿ ಹೋಗುವ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟರು. ಮೈಸೂರು ಒಡೆಯರು ಈ ದೇವಳಕ್ಕೆ ಅಪಾರವಾದ ವಿರಾಳವನ್ನು ನೀಡುತ್ತಾ ಮೂಲ ದೇಗುಲಕ್ಕೆ ಗೋಪುರ ನಿರ್ಮಾಣ ಮಾಡಿಸಿದ್ದಾರೆ. ಅರಸು ಮನೆತನದ ರಾಜಮಾತೆಯರು ಸಹ ದೇಣಿಗೆಯನ್ನು ನೀಡುವುದು ಮಾತ್ರವಲ್ಲದೆ ಬೆಲೆ ಬಾಳುವ ಆಭರಣಗಳನ್ನು ದೇವಿಗಾಗಿ ಮಾಡಿಸಿ ಕಾಣಿಕೆ ರೂಪದಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಒಡೆಯರ ಕಾಲದಿಂದಲೂ ಇಂದಿನವರೆಗೂ ಚಾಮುಂಡೇಶ್ವರಿ ದೇವಿಯ ಈ ಪುಣ್ಯಕ್ಷೇತ್ರ ತನ್ನದೇ ಆದ ಧಾರ್ಮಿಕತೆಯನ್ನು ಮೆರೆದಿದೆ. ಮಂಗಳವಾರ ಹಾಗೂ ಶುಕ್ರವಾರ ಅಧಿಕ ಭಕ್ತರು ಭೇಟಿ ನೀಡುತ್ತಾರೆ. ನವರಾತ್ರಿಯ ಸಂದರ್ಭದಲ್ಲಂತೂ ಇಲ್ಲಿ ಲಕ್ಷಾಂತರ ಭಕ್ತಾದಿಗಳು ಭೇಟಿ ನೀಡುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ಮೈಸೂರಿಗೆ ಹೋದರೆ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆಯೋದನ್ನು ಮಾತ್ರ ಮರೆಯಬೇಡಿ.